ಸಂಕೊಳಿಗೆ ಹೊಂಬೆಳಕು ಇಲ್ಲದ ನಿವಾಸಿ ನಿವೃತ್ತ ಉಗ್ರಾಣಿ 85 ವರ್ಷ ಪ್ರಾಯದ ಕೆ ಕೃಷ್ಣಪ್ಪ ಮೂಲ್ಯ ಒಂತೆಕಾಲದ ಅಸೌಖ್ಯಡು ಗುರುವಾರ ರಾತ್ರಿ ಇಲ್ಲಡು ವಿಧಿವಶರಾತಿರು ಅರಿನ ಅಂತ್ಯವಿಧಿಕುಲು ಶುಕ್ರವಾರ ಕಾಂಡ ನಡೆತಲು.
ಗ್ರಾಮ ಸಹಾಯಕರಾದ ಸುಮಾರು 35 ವರ್ಷ ಕಾಲ ಸೇವೆ ಸಂದಾದ ನಿವೃತ್ತಿ ಪಡೆದಿತ್ತಿನ ಕೆ ಕೃಷ್ಣಪ್ಪ ಮೂಲ್ಯರು ಗ್ರಾಮ ಸಹಾಯಕ ಸಂಘದ ಜಿಲ್ಲಾ ಸ್ಥಾಪಕ ಅಧ್ಯಕ್ಷರಾದ ಸೇವೆ ಸಂದಾದಿತ್ತರು. ಸಾಮಾಜಿಕ ಕಾರ್ಯ ಚಟುವಟಿಕೆಲೆಡು ತನ್ನನ್ನು ತೊಡಗಿಸ ಹೊಂದಿತ್ತಿನ ಕೃಷ್ಣಪ್ಪರು ತನ್ನ ಜಾತಿ ಸಂಬಂಧಿ ಕಾರ್ಯಕ್ರಮಲೆಡು ಗ್ರಾಮ ಗುರುಕರ್ಮದ ಕೂಡುಕಟ್ಟದ ಮುತಾಲಿಕೆಡಿತ್ತೇರು. ಮೂಲತಃ ಸೋವೂರು ಮಿತ್ತಪಾಲದ ಕೆ ಕೃಷ್ಣಪ್ಪ ಮೂಲ್ಯರು ಬೊಡೆದಿ ಮೂಜಿ ಪೊಣ್ಣು ಒಂಜಿ ಆಣು ಮಗೆ ಪುಳ್ಳಿಯಲ್ಲು ಅಪಾರ ಬಂಧು ಬಳಗನು ಅಗಲ್ದೇರು. ಮಗೆ ಜಯಂತ್ ಸಂಗೊಳಿಗೆ ಹೊಸಕುರಲ್ ವಾಹಿನಿದ ವಾರ್ತಾ ನಿರೂಪಕರಾದ ಹೊಸಕುರಲ್ ಬಳಗದ ಸದಸ್ಯರಾದ ಪರಿಸರದ ಸಂಘ ಸಂಸ್ಥೆಗಳದ್ದು ಸಕ್ರಿಯವಾದ ಮಾತೆರೆಗಳ ಪರಿಚಿತರು. ಕೆ ಕೃಷ್ಣಪ್ಪ ಮೂಲ್ಯರ್ನ ಅಗಲುವಿಕೆಗೆ ಕೊಲ್ಯ ಕುಲಾಲ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಪರಿಸರದ ಸಂಘ ಸಂಸ್ಥೆದ ಪ್ರಮುಖರು ಸಂತಾಪನ ಸೂಚಿಸಿದರು. ಸೋಮೇಶ್ವರ ಪುರಸಭಾ ಅಧ್ಯಕ್ಷರು ರಾಜೇಶ್ ಉಚ್ಚಿಲ್, ಕೋಟೆಕಾರ ಪಂಚಾಯತದ ಮಾಜಿ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ತಾಮಾರ್, ಉದಯಕುಮಾರ್ ಶೆಟ್ಟಿ ಸೇರಿನಂಚ ಗಣ್ಯರು ಅಂತ್ಯವಿಧಿಕ್ಲೆಡು ಪಾಲ್ಪಡೆದಿದ್ದರು.